ದೊಡ್ಡ ಫನ್ಲಿ ದೊಡ್ಡ ಫನ್ ಪೇರ್ ಆಗುತ್ತೆ ಫನ್ ಸ್ಟಾರ್ಟ್ ಮಾಡಿ ನಾ ಇಂಚ ಮೂರೋಡು ಅಲ್ಲ ಅಲ್ಲ ನಾರ್ದಿಪ್ಪೋಡು ಆಕ ಕನ್ನಡದಳು ತೆಲ್ಪುಡ ಚೂಲಿ ಪುರ ಚೂಲಿನ ಗೆಪ್ಪಡು ಗೆತ್ತದು ಕೆಳಗು ಮಲ್ದು ರೌಂಡ್ ರೌಂಡ್ ಉಂಟ್ಲೆ ಗೆತ್ತದ ಆವಾಡು ಉಂಟ್ಲೆ ಸರಿ ಪೋಡಿ ಕಥ ಒಂದು ಒಂದು ಬಾಳ ಬಾಳೆಕಾಯಿಯ ಪೋಡಿ ಬಜ್ಜಿ ಕಣ್ಣಾಡು ಪೋಡಿ ತುಳುಟು ಪೂರ ಎತ್ತಲಿಗೆ ನಮ್ಮ ಒಂಜಿ ತೇತ್ ಕಾಯಿಗೆ ತೊನ್ಗ ಮೂಜ ನಾಲ ನಾಲಿ ಅಂದೆ ಯಾರಿ ರಟ್ಟು ನಂದು ಏನ್ ಕೊಡು ಮುಜಿಕಾಯಿ ಆ ಒಂದುಂಟು ಆಂದಿ ಪ್ರೊಸೆಸ್ ನಾಲ್ನತ್ತೆ ಮೂಳುಂಟು ರೆಡ್ ಮೂಳುಂಟು ದಾಳ ಮಾಡ್ತೀನಿ ಇಡೆ ಬಲ ತುಕ ಈ ಪನ್ ತುಕ ಬಾತಿರು ತೆಲ್ಪುಡು ಮುರೋಡೆ ಒಂಥರ ತಿಳಿಪಂದೆ ತೆಲೆಪುಡು ಮುರೋಡದ ಇಂಚ ಮಲ್ಪನ ತಿಳಿಪುಡು ಮತ್ತೆ ಸ್ವಲ್ಪ ನೀರಿಗೆ ಸುಣ್ಣ ಹಾಕಿ ಇಡಬೇಕು, ಯಾಕಂದರೆ ಅದು ಕಪ್ಪಾಗಬಾರ್ದಲ್ಲ ಅದಕ್ಕೆ. ನಂತರ ನಾವೊಂದು ಎರಡೂವರೆ ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ತಿದ್ದೇವೆ. ಆನಂತರ ಅದಕ್ಕೆ ಸ್ವಲ್ಪ ಅರಶಿನ ಹಾಕಬೇಕು, ನಂತರ ಸ್ವಲ್ಪ ಸೋಡಗಾರ ಹಾಕಬೇಕು, ಆಮೇಲೆ ಅಚ್ಚ ಖಾರದ ಪುಡಿ ಹಾಕಬೇಕು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು. ನಂತರ ಜೀರಿಗೆ ಸ್ವಲ್ಪ ಹಾಕಬೇಕು. ಆಮೇಲೆ ಮೇಲಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ ಮಿಶ್ರಣಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು. ಆಮೇಲೆ ನಾವು ಪ್ಯೂರ್ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇವೆ, ಗಾಣದಿಂದ ತೆಗೆದ ಎಣ್ಣೆ. ಅದನ್ನು ಒಂದು ಬಾಣಲೆಗೆ ಹಾಕಬೇಕು. ನಂತರ ನಾವು ಸಣ್ಣಗೆ ಹೆಚ್ಚಿದ ಬಾಳೆಕಾಯಿಯನ್ನು ಆ ಮಿಶ್ರಣದಲ್ಲಿ ಸರಿಯಾಗಿ ಅದ್ದಿ, ಎಣ್ಣೆ ಸರಿಯಾಗಿ ಕಾದ ನಂತರ ಆ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಪೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತಿನ್ನಲಿಕ್ಕೂ ತುಂಬ ರುಚಿಯಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ.
ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ.